ಪ್ರತಿಯೊಬ್ಬ ನಟರಿಗೂ ವಿಭಿನ್ನ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಕೆಲವು ಬಾರಿ ಅದರ ಪ್ರಯತ್ನಗಳು ನಡೆಯುತ್ತೆ. ಆದರೆ ಅಂತಹ ಸಿನಿಮಾಗಳ ಫಲಿತಾಂಶ ಮುಂದೆ ಆ ನಟ ಅಂತಹ ಸಿನಿಮಾಗಳ ಬಗ್ಗೆ ಯೋಚನೆ ಮಾಡದೇ ಇರುವ ಹಾಗೆ ಮಾಡಿಬಿಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ನಟ ದರ್ಶನ್ ತಮ್ಮ ಕೆರಿಯರ್ನಲ್ಲಿ ಮಾಡಿದ ಪ್ರಯೋಗಾತ್ಮಕ ಚಿತ್ರ ಅಂದ್ರೆ ಅದು ನಮ್ಮ ಪ್ರೀತಿಯ ರಾಮು. ತಮ್ಮ ಸ್ಟಾರ್ ಪಟ್ಟ ಆಕ್ಷನ್, ಡ್ಯಾನ್ಸ್ ಎಲ್ಲವನ್ನು ಪಕ್ಕಕ್ಕಿಟ್ಟು ಒಬ್ಬ ಅಂಧನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸವಾಲಿನ ಪಾತ್ರವನ್ನು ಅತ್ಯದ್ಭುತವಾಗಿ ನಿರ್ವಹಿಸಿದ್ರು. ಆದರೆ ಈ ಸಿನಿಮಾ ಮಾತ್ರ ಗೆಲ್ಲೇ ಇಲ್ಲ. ಅಷ್ಟಕ್ಕೂ ಈ ಸಿನಿಮಾದ ಸೋಲಿಗೆ ಕಾರಣವಾದ್ರು ಏನು? ಈ ಚಿತ್ರದ ಬಳಿಕ ಡಿ ಬಾಸ್ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಏಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಇದೀಗ ಸ್ವತಃ ಡಿ ಬಾಸ್ ಅವರೇ ಉತ್ತರ ನೀಡಿದ್ದಾರೆ. ನವೆಂಬರ್ 14, 2003ರಲ್ಲಿ ತೆರೆಕಂಡ ನಮ್ಮ ಪ್ರೀತಿಯ ರಾಮು ಸೋಲಲು ಕಾರಣವನ್ನು ಹುಡುಕ್ತಾ ಹೋದ್ರೆ 10 ಹಲವು ನಿದರ್ಶನಗಳು ಕಣ್ಮುಂದೆ ಬರುತ್ತೆ. ಒಂದಿಷ್ಟು ಪ್ರೇಕ್ಷಕರ ಪ್ರಕಾರ ಡಿ ಬಾಸ್ ಮಾಸ್ ಮಹಾರಾಜ. ಇವರನ್ನು ಕುರುಡನ ಪಾತ್ರದಲ್ಲಿ ಊಹೆ ಮಾಡೋದು ಕಷ್ಟ. ಅಂತಹದ್ರಲ್ಲಿ ಕುರುಡನ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ಪ್ರೇಕ್ಷಕರಿಗೆ ಇಷ್ಟವಾಗೋದಿಲ್ಲ. ಆದರೆ ಡಿ ಬಾಸ್ನ ಪ್ರಕಾರ ನಮ್ಮ ಪ್ರೀತಿಯ ರಾಮು ಸಿನಿಮಾಗೆ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತಂತೆ. ಆದರೆ ನಿರ್ಮಾಪಕರ ಸಮಸ್ಯೆಯಿಂದ ರಾಮು ಜನರಿಗೆ ತಲುಪಲಿಲ್ಲ. ಹೀಗಾಗಿ ಚಿತ್ರ ಸೋತೋಯ್ತು. ಇದರಿಂದ ನನಗೆ ಆ ರೀತಿಯ ಕಥೆಗಳು ಬರಲೇ ಇಲ್ಲ. ಹೀಗಾಗಿ ತನಗೆ ಬರುತ್ತಿದ್ದ ಮಾಸ್ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡಬೇಕಾಯಿತು ಎಂದು ಡಿ ಬಾಸ್ ಹೇಳಿದ್ರು. ಹೀಗಿದ್ರೂ ಮುಂದೆ ಬೇರೆ ಬೇರೆ ರೀತಿಯ ಪ್ರಯೋಗಾತ್ಮಕ ಪಾತ್ರಗಳು ಬಂದ್ರೆ ಖಂಡಿತವಾಗಿಯೂ ಮಾಡ್ತೀನಿ. ಒಳ್ಳೆಯ ಸಿನಿಮಾಗಳನ್ನು ಮಾಡುವ ಆಸೆ ಖಂಡಿತವಾಗಿಯೂ ಇದೆ ಎಂದು ಹೇಳ್ತಾರೆ ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.